ಮಂಗಳೂರು ನಗರದಲ್ಲಿ ಆಧುನಿಕ ತಂತ್ರಜ್ಞಾನದ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಅತಿ ಬುದ್ಧಿವಂತಿಕೆ ಅಪರಾಧಿಗಳಿಗೆ ವರದಾನ. ಕ್ಯಾಮೆರಾ ವಿಚಾರದಲ್ಲಿ ಪರ ವಿರೋಧ ಚರ್ಚೆಗೆ ಕಾರಣವಾಗಿದ್ದು ಯಾಕೆ? ಈ ಸ್ಟೋರಿ ನೋಡಿ. ಮಂಗಳೂರು ನಗರದಲ್ಲಿ ಎಐ ತಂತ್ರಜ್ಞಾನದ ಕ್ಯಾಮೆರಾ ಕಣ್ಗಾವಲು. ವಾಹನಗಳ ಹಿಂಭಾಗದ ದೃಶ್ಯ ಮಾತ್ರವೇ ಸೆರೆ ಹಿಡಿಯುವ ಕ್ಯಾಮೆರಾ ಕಣ್ಗಾವಲು ಬಗ್ಗೆ ಮಂಗಳೂರಿನಲ್ಲಿ ಭಾರೀ ಪರ ವಿರೋಧ ಚರ್ಚೆ. ಮಂಗಳೂರು ನಗರದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಹದ್ದಿನ ಕಣ್ಣಿಡಲು ಸ್ಮಾರ್ಟ್ ಸಿಟಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಈ ಕ್ಯಾಮೆರಾ ಕಣ್ಗಾವಲು ಈಗ ಪರ ವಿರೋಧ ಚರ್ಚೆಗೂ ಕಾರಣವಾಗಿದೆ. ಕ್ಯಾಮೆರಾ ಅಳವಡಿಕೆಯಲ್ಲಿ ಅತಿ ಬುದ್ಧಿವಂತಿಕೆಯನ್ನ ಅಧಿಕಾರಿಗಳು ಪ್ರದರ್ಶಿಸಿದರೆ ಎನ್ನುವ ಸಂಶಯ ಸಾರ್ವಜನಿಕರನ್ನ ಕಾಡುತ್ತಿದೆ. ಸಂಚಾರಿ ನಿಯಮ ಉಲ್ಲಂಘನೆ ಪತ್ತೆ ಹಚ್ಚಲು, ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಲೆಂದು ಮಂಗಳೂರು ನಗರದಲ್ಲಿ ಎಐ ತಂತ್ರಜ್ಞಾನದ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಸ್ಮಾರ್ಟ್ ಸಿಟಿ ವತಿಯಿಂದ ಅಳವಡಿಸಲಾಗಿರುವ ಕ್ಯಾಮೆರಾ ಕಣ್ಗಾವಲು ಇದೀಗ ಪರ ವಿರೋಧ ಚರ್ಚೆಗೂ ಕಾರಣವಾಗಿದೆ. ನೂತನ ತಂತ್ರಜ್ಞಾನವಿದ್ದರೂ ಕೂಡ ಅಧಿಕಾರಿಗಳ ಅತಿ ಬುದ್ಧಿವಂತಿಕೆಯೇ ಪರ ವಿರೋಧ ಚರ್ಚೆಗೆ ಕಾರಣವಾಗಿದ್ದು, ಅಂದರೆ ಈ ಕ್ಯಾಮೆರಾಗಳು ವಾಹನದ ಮುಂಭಾಗದ ದೃಶ್ಯಗಳನ್ನು ಸೆರೆ ಹಿಡಿಯುವ ಬದಲು ಹಿಂಭಾಗದ ದೃಶ್ಯಗಳನ್ನಷ್ಟೇ ಸೆರೆ ಹಿಡಿಯುತ್ತಿದೆ. ವಾಹನದ ಮುಂಭಾಗದ ದೃಶ್ಯ ಬೇಕು ಎಂದು ಸಂಚಾರಿ ಪೊಲೀಸರು ತಿಳಿಸಿದರೆ ಹಿಂಭಾಗದ ಮೂಲಕವೇ ವಾಹನಗಳ ಪರಿಶೀಲನೆ ಸುಲಭ ಎನ್ನುವುದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಲೆಕ್ಕಾಚಾರ. ವಾಹನಗಳ ಮುಂಭಾಗದ ದೃಶ್ಯ ಸೆರೆ ಹಿಡಿದರೆ ಸೀಟ್ ಬೆಲ್ಟ್, ಮೊಬೈಲ್ ಬಳಕೆ, ಜೀಬ್ರಾ ಕ್ರಾಸ್ ಸೇರಿದಂತೆ ಸಂಚಾರಿ ನಿಯಮ ಉಲ್ಲಂಘನೆಯ ದೃಶ್ಯಾವಳಿಗಳು ದಾಖಲಾಗುತ್ತದೆ. ಅಲ್ಲದೆ ಅಪಘಾತ, ಅಪರಾಧ ಪ್ರಕರಣಗಳಲ್ಲಿ ವಾಹನಗಳ ಚಾಲಕರ ಮುಖಗುರುತು ಪತ್ತೆ ಹಚ್ಚಲು ಸಹಕಾರಿಯಾಗುತ್ತದೆ. ಆದರೆ ಮಂಗಳೂರು ನಗರದಲ್ಲಿ ಅಳವಡಿಸಲಾಗಿರುವ ಕ್ಯಾಮೆರಾಗಳಿಂದ ಮುಂಭಾಗದ ಯಾವುದೇ ಉಲ್ಲಂಘನೆಯೂ ಸರಿಯಾಗದೇ ಇರುವುದು ಚರ್ಚೆಗೆ ಕಾರಣವಾಗಿದೆ. ನಾವೀಗ ಮಂಗಳೂರಿನ ಮುಖ್ಯ ರಸ್ತೆಯಲ್ಲಿರುವ MG ರೋಡ್ ಇರ್ಬೋದು, ಬನ್ಸ್ ಹಾಸ್ಟೆಲ್ ಇರ್ಬೋದು, ಅಥವಾ ಕಂಕನಾಡಿ ರಸ್ತೆಯಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾವನ್ನು ಅಳವಡಿಸಿದ್ದಾರೆ. ಇದು ಇವರು ಸ್ಮಾರ್ಟ್ ಸಿಟಿ ಹೇಳುವ ಪ್ರಕಾರ ಇದು ಸ್ಮಾರ್ಟ್ ಸಿಟಿಯಲ್ಲಿ ಯಾವುದು ಟ್ರಾಫಿಕ್ ನಿಯಂತ್ರಣಕ್ಕೋಸ್ಕರ. ಬಟ್ ವಿಚಿತ್ರ ಏನಂತ ನೀವು ನೋಡಿರ್ಬೋದು, ಈ ಕ್ಯಾಮರಾವನ್ನು ಉಲ್ಟಾ ಡೈರೆಕ್ಷನ್ ಇಟ್ಟಿದ್ದಾರೆ. ಯಾವುದೋ ಒಂದು ನಾವು ರಸ್ತೆಯಲ್ಲಿ ಇದು ಡ್ರೈವರು ಅಥವಾ ಎದುರುಗಡೆ ಸೀಟಲ್ಲಿ ಯಾರು ಕೂತಿದ್ದಾರೆ ಅವನು ಸೀಟ್ ಬೆಲ್ಟ್ ಹಾಕಿದ್ದಾನ ಅಥವಾ ಇದನ್ನು ಹುಡುಗರು ಅಥವಾ ಮೈನರ್ಸ್ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಒಂದು ತಿಳ್ಕೊಳ್ಳೋದು ಮುಖ್ಯ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇವರ ಒಂದು ಪ್ಲ್ಯಾನ್ ಪ್ರಕಾರ ವಾಹನದ ಬ್ಯಾಕ್ ಸೈಡಿಗೆ ಒಂದು ಕ್ಯಾಮರಾವನ್ನು ಫೋಕಸ್ ಮಾಡಿದ್ದಾರೆ. ಇದರಿಂದ ನಮಗೆ ಏನು ಪ್ರಯೋಜನ ಉಂಟು? ಯಾವುದಾದ್ರು ಅಪರಾಧ ಮಾಡಿದರೆ, ಕುಖ್ಯಾತ ಕಳ್ಳರು ಬಂದರು ಅಥವಾ ಯಾರು ಆಕ್ಸಿಡೆಂಟ್ ಮಾಡಿ ಓಡಿ ಹೋದ್ರು, ಅಲ್ಲಿ ಯಾರು ಡ್ರೈವ್ ಮಾಡ್ತಾನೆ ಅಂತ ಹೇಳೋದಕ್ಕೆ ಇಲ್ಲಿ ನಮಗೆ ಯಾವುದೇ ಪುರಾವೆಗಳಿಲ್ಲ. ಸದ್ಯ ಮಂಗಳೂರಿನಲ್ಲಿ ಅಳವಡಿಸಲಾಗಿರುವ ಕ್ಯಾಮೆರಾಗಳನ್ನು ಸರಿಸುಮಾರು 20 ಅಡಿ ಎತ್ತರದಲ್ಲಿ ಅಳವಡಿಸಲಾಗಿದ್ದು 50 ಮೀಟರ್ ದೂರದವರೆಗೆ ಗುಣಮಟ್ಟದ ಚಿತ್ರಗಳನ್ನು ಸೆರೆ ಹಿಡಿಯುತ್ತವೆ. ರಾಡರ್ ಮೂಲಕ ಒಂದು ಸಿಗ್ನಲ್ ಇಂದ ಮತ್ತೊಂದು ಸಿಗ್ನಲ್ ಮಧ್ಯೆ ಸಂಚರಿಸುವ ವೇಳೆ ವಾಹನದ ವೇಗವನ್ನು ಅಳೆಯುತ್ತದೆ. ಪ್ರಸ್ತುತ ಅಳವಡಿಸಿರುವ ಕ್ಯಾಮೆರಾದಲ್ಲಿ ವಾಹನದ ಸಂಪೂರ್ಣ ಮಾಹಿತಿ ಸಿಗಲಿದೆ. ಅತಿಯಾದ ವೇಗದಲ್ಲಿ ವಾಹನ ಸಂಚರಿಸುವ ಸಂದರ್ಭದಲ್ಲಿ ಹಿಂಭಾಗದ ನಂಬರ್ ಪ್ಲೇಟ್ ಹಾಗೂ ವಾಹನ ಮಾಲಕರ ಮಾಹಿತಿ ಪಡೆಯಲು ಅನುಕೂಲವಾಗುವಂತೆ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಅಗತ್ಯವಿರುವ ಪ್ರದೇಶಗಳಲ್ಲಿ ಮುಂಭಾಗ ಸೆರೆಯಾಗುವಂತೆಯೂ ಕ್ಯಾಮೆರಾ ಅಳವಡಿಸಲಾಗುವುದೆಂದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕಮಾಂಡ್ ಕಂಟ್ರೋಲ್ ಸೆಂಟರ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ಯಾಕ್ ಎಂಡ್ ಪ್ರೋಗ್ರಾಮಿಂಗ್ ಮೂಲಕ ಕಾರಿಡಾರ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ನಗರದಲ್ಲಿ ಸಂಚಾರ ವ್ಯವಸ್ಥೆಯನ್ನು ನಿಯಂತ್ರಿಸಲು ಉದ್ದೇಶಿಸಲಾಗಿದೆ. ನೋಡಿ, ಈಗ ನೀವು ಮೊನ್ನೆ ನೋಡಿರ್ಬೋದು, ಚಡ್ಡಿ ಗ್ಯಾಂಗ್ ಇರ್ಬೋದು, ಮೊನ್ನೆ ದರ್ಶನ್ ವಿಚಾರದಲ್ಲಿರ್ಬೋದು ಅಥವಾ ಪೂನಾದ ಪೋರ್ಷ್ ವಿಚಾರದಲ್ಲಿರ್ಬೋದು, ಎಲ್ಲ ಅಲ್ಲಿ ಎವಿಡೆನ್ಸ್ ಸಿಕ್ಕಿದ್ದು ಕ್ಯಾಮರಾಗಳು ವಾಹನದ ಯಾರು ಡ್ರೈವ್ ಮಾಡ್ತಾ ಇದ್ರು, ಪಕ್ಕದಲ್ಲಿ ಯಾರಿದ್ರು ಹೇಳೋದು ವಿಷಯದಲ್ಲಿ. ನಾವು ಇಲ್ಲಿ ಮಂಗಳೂರು ನಗರ ಪಾಲಿಕೆ ಅಧಿಕಾರಿಗಳ ಅಥವಾ ಸ್ಮಾರ್ಟ್ ಸಿಟಿ ಅಧಿಕಾರಿ ಕೇಳುವುದೇನೆಂದರೆ, ಈ ಒಂದು ಉಲ್ಟಾ ಅಂದರೆ ವಾಹನದ ಹಿಂಬದಿಗೆ ಫೋಕಸ್ ಮಾಡುವ ಕ್ಯಾಮರಾಗಳನ್ನು ನಗರಕ್ಕೆ ಯಾವುದಕ್ಕೆ ಜನರಿಗೂ ಪ್ರಯೋಜನ ಇಲ್ಲ, ಒಂದು ಟ್ರಾಫಿಕ್ ನಿಯಂತ್ರಣಕ್ಕೂ ಇದು ಉಪಯೋಗ ಆಗುವುದಿಲ್ಲ. ದಯವಿಟ್ಟು ನಾನು ಇವರಲ್ಲಿ ಒಂದು ವಿನಂತಿ ಮಾಡೋದೇನೆಂದರೆ, ಇದನ್ನು ಸರಿಯಾದ ರೀತಿಯಲ್ಲಿ ಫೋಕಸ್ ಅಂದರೆ ವಾಹನಗಳ ಫ್ರಂಟಿಂದ ಫೋಕಸ್ ಮಾಡಿ ಅಲ್ಲಿ ಯಾವುದು ಆಕ್ಸಿಡೆಂಟ್ ಮಾಡ್ಬೋದು ಅಥವಾ ಕ್ರೈಮ್ ಆಗ್ತದೆ ಎಲ್ಲದಕ್ಕೂ ಇದು ಅನುಕೂಲ ಆಗ್ತದೆ. ಇದೊಂದು ರೆಕಾರ್ಡಿಂಗ್ಸ್ ಆಗುವಾಗೆ ವ್ಯವಸ್ಥೆ ಮಾಡಬೇಕು. ನೀವು ಇಲ್ಲಿ ಪಕ್ಕದ ಕೇರಳದಲ್ಲಿ ನೋಡ್ಬೋದು, ಕಾಸರಗೋಡಿಂದ ಆಚೆ ಹೋದರೆ ಯಾವುದೇ ಒಂದು ವಾಹನಗಳಲ್ಲಿ ನೀವು ಸೀಟ್ ಬೆಲ್ಟ್ ಹಾಕದಿದ್ದರೆ ಅಥವಾ ಯಾವುದಾದ್ರು ಅಪಘಾತ ಮಾಡಿದರೂ ಸಹ ಇಮಿಡಿಯೇಟಾಗಿ ಕ್ಯಾಮರಾದಲ್ಲಿ ಫೋಕಸ್ ಆಗಿ ಇಮಿಡಿಯೇಟ್ ನೋಟಿಸ್ ಬರ್ತದೆ. ಇಲ್ಲಿ ವಾಹನದ ಹಿಂಬದಿ ನೋಟಿಸ್ ಬಂದು ನಮಗೇನು ಪ್ರಯೋಜನ? ವೆಹಿಕಲ್ ನಂಬರ್ ಮಾತ್ರ ನೋಟ್ ಆಗ್ತದೆ. ದಯವಿಟ್ಟು ನಾವು ಬುದ್ಧಿವಂತ ಜಿಲ್ಲೆಯ ಮಂಗಳೂರಿನವರು ಈ ಒಂದು ಮಾಡಿದ ಒಂದು ತಪ್ಪು ಕೆಲಸವನ್ನು ತಿದ್ದಿ ಸ್ಮಾರ್ಟ್ ಸಿಟಿಯವರು ಸರಿಯಾಗಿ ಆಗುವಂಥ ಒಂದು ಕ್ರಮ ಕೈಗೊಳ್ಳಬೇಕಂತ ಕೇಳ್ತಾ ಇದ್ದೇನೆ.
ಮಂಗಳೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪರಾಧ, ಸಂಚಾರಿ ನಿಯಮ ಉಲ್ಲಂಘನೆ, ಅಪಘಾತ ಪ್ರಕರಣಗಳು ಹೆಚ್ಚಾಗಿ ನಡೀತಲೇ ಇದೆ. ಹೀಗಾಗಿ ಇವೆಲ್ಲದರ ನಿಯಂತ್ರಣಕ್ಕೆ ಖಾಕಿ ಪಡೆಗೆ ಸಂಪೂರ್ಣ ಸಾಕ್ಷ್ಯಾಧಾರ ಒದಗಿಸುವುದು ಕ್ಯಾಮೆರಾಗಳು. ಹೀಗಾಗಿ ಕೇವಲ ವಾಹನದ ಹಿಂಭಾಗವಲ್ಲ, ಮುಂಭಾಗದ ದೃಶ್ಯಗಳು ಸರಿಯಾಗುವ ರೀತಿಯಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಬೇಕಿದೆ. ಜೀವನ್ ಮಂಗಳೂರು, ದ 24/7.